ಮಂಗಳೂರು ಹೊರವಲಯದ ಪಡಿಲ್ ಸಮೀಪದ ಈಚರ್ ಲಾರಿಯೊಂದು ಅಪಘಾತಕ್ಕೆ ಒಳಗಾಗಿದೆ. ಎದುರಿನಿಂದ ಹೋಗ್ತಾ ಇದ್ದಂತ ವಾಹನಕ್ಕೆ ಹಿಂಬದಿಯಿಂದ ಈಚರ್ ವಾಹನ ಡಿಕ್ಕಿ ಹೊಡೆದಿದ್ದು ಚಾಲಕ ವಾಹನದ ಒಳಗೆ ಸಿಲುಕಿಕೊಂಡಿದ್ದಾನೆ. ಈ ವೇಳೆ ಇದೇ ದಾರಿಯಲ್ಲಿ ಪ್ರಯಾಣಿಸಿದಂತಹ ಸ್ಪೀಕರ್ ಖಾದರ್ ಅವರು ತಕ್ಷಣ ಗಾಯಾಳುಗಳ ನೆರವಿಗೆ ಧಾವಿಸಿದ್ದಾರೆ. ಈಚರ್ ವಾಹನದ ಮುಂಭಾಗ ನಜ್ಜುಗುಜ್ಜಾದ ಕಾರಣ ಚಾಲಕನ ಕಾಲು ವಾಹನದಲ್ಲಿ ಸಿಲುಕಿಕೊಂಡಿತ್ತು. ಈ ವೇಳೆ ಸಾರ್ವಜನಿಕರ ಸಹಕಾರದೊಂದಿಗೆ ವಾಹನದ ಮುಂಭಾಗವನ್ನು ಬಲವಾಗಿ ಎಳೆದು ಆತನನ್ನು ಹೊರತೆಗೆಯಲಾಗಿದೆ. ಸ್ಪೀಕರ್ ಖಾದರ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಕೈ ಜೋಡಿಸಿದ್ದು, ಗಾಯಾಳು ಹೊರಬಂದ ತಕ್ಷಣ ಆತನಿಗೆ ಸಮೀಪದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ದಾಖಲು ಮಾಡಿದ್ದಾರೆ. ಸ್ಪೀಕರ್ ಯುಟಿ ಖಾದರ್ ಅವರು ಈ ಹಿಂದೆಯೂ ಹಲವಾರು ಸಂದರ್ಭ ಅಪಘಾತದಲ್ಲಿ ಗಾಯಗೊಂಡವರನ್ನ ತಮ್ಮ ವಾಹನದಲ್ಲೇ ಕರೆದುಕೊಂಡು ಆಸ್ಪತ್ರೆಗೆ ಸೇರಿಸಿ ಗಮನ ಸೆಳೆದಿದ್ರು.